ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸುಸ್ವಾಗತಗಳು. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪಟ್ಟ ಕಷ್ಟಗಳನ್ನು ನಾವು ಧ್ಯಾನಿಸುವುದಾದರೆ, ಸುಮಾರು 33 ವಯಸ್ಸಾಗಿದ್ದಾಗ ಯೇಸು ಸ್ವಾಮಿ ತನ್ನನ್ನು ತಾನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಎಂದರೆ ಕಾಲ ಪರಿಪೂರ್ಣವಾದಾಗ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಯೇಸು ಸ್ವಾಮಿ ಅಂದು ಕರ್ತನ ರಾತ್ರಿ ಭೋಜನದಲ್ಲಿ ಶಿಷ್ಯರೊಡನೆ ಕುಳಿತು ಮಾಡಿದ ಭೋಜನವೇ ಅವರ ಕೊನೆಯ ಭೋಜನವಾಗಿತ್ತು. ಆ ಭೋಜನದ ನಂತರ ತಾನು ತನ್ನ ಶಿಷ್ಯರೊಡನೆ ಗೆತ್ಸೆಮನಿ ತೋಟಕ್ಕೆ ಪ್ರಾರ್ಥನೆ ಮಾಡಲು ಹೋಗುವವರಾಗಿದ್ದಾರೆ. ಆ ರಾತ್ರಿಯಲ್ಲಿ ಕ್ರಿಸ್ತನ ಶಿಷ್ಯನಾದ ಯೂದಾಸ್ ಇಸ್ಕರಿಯೋತನು ಯೇಸು ಸ್ವಾಮಿಯನ್ನು ಹಿಡಿದುಕೊಡುವವನಾಗಿದ್ದಾನೆ ಮತ್ತು ಹಿರೀಸಭೆಯ ನಾಯಕರು ಕ್ರಿಸ್ತನನ್ನು ಆ ರಾತ್ರಿ ಬಂಧಿಸುವವರಾಗಿದ್ದಾರೆ. ಆಗಿನ ಕಾಲದಲ್ಲಿ ಶಿಲುಬೆಯ ದಂಡನೆ ಎಂಬುದು ಒಂದು ಕ್ರೂರವಾದ ಮತ್ತು ಅವಮಾನದ ದಂಡನೆಯಾಗಿತ್ತು. ಆದರೂ ಆಗಿನ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೂರವಾದ ಕಳ್ಳರಿಗೆ ನೀಡುತ್ತಿದ್ದ ದಂಡನೆ ಇದಾಗಿತ್ತು ಮತ್ತು ಆಗ ಸಾಮಾನ್ಯವಾಗಿ ಕಳ್ಳರ ಕೈ ಕಾಲುಗಳಿಗೆ ಹಗ್ಗವನ್ನು ಕಟ್ಟಿ ಶಿಲುಬೆಗೆ ಏರಿಸುತ್ತಿದ್ದರು. ಆದರೆ ಕ್ರಿಸ್ತನನ್ನು ಶಿಲುಬೆಗೆ ಹಾಕುವ ಸಮಯದಲ್ಲಿ ಹೊಸದಾಗಿ ಕಳ್ಳರ ಕಾಲು ಕೈಗಳಿಗೆ ಮೊಳೆಯಿಂದ ಹೊಡೆದು ಶಿಲುಬೆಗೆ ಹಾಕುವ ಪದ್ಧತಿಯನ್ನು ಪರಿಚಯಿಸಲಾಯಿತು. ಯೇಸು ಸ್ವಾಮಿಯನ್ನು ಶಿಲುಬೆಯ ಮರಣಕ್ಕೆ ಗುರಿಪಡಿಸುವುದಕ್ಕಿಂತ ಮೊದಲು ಯೇಸು ಸ್ವಾಮಿಗೆ 40 ಸಾರಿ ಚಾಟಿಗಳಿಂದ ಹೊಡೆಸಲಾಯಿತು. ಆ ಚಾಟಿಯ ತುದಿಯಲ್ಲಿ ಕಬ್ಬಿಣದ ಕೊಕ್ಕೆಗಳನ್ನು ಕಟ್ಟಲಾಗಿತ್ತು. ಆದುದರಿಂದ ಆ ಚಾಟಿಯಿಂದ ಯೇಸು ಸ್ವಾಮಿಗೆ ಹೊಡೆಯುವಾಗ ಅವರ ದೇಹದಿಂದ ಮಾಂಸ ಖಂಡಗಳು ಕಿತ್ತುಕೊಂಡು ಬರುತ್ತಿತ್ತು. ಹೀಗೆ ಯೇಸು ಸ್ವಾಮಿಯ ದೇಹದ ಪ್ರತಿಯೊಂದು ಭಾಗದಿಂದಲೂ ಸಹ ರಕ್ತ ಸುರಿಯುತ್ತಿತ್ತು. ಅನಂತರ ಕ್ರಿಸ್ತನ ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಲಾಯಿತು. ತಾನು ಸಾಯಬೇಕಾದ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನಡೆದನು. ನಂತರ ಆ ಶಿಲುಬೆಯ ಮೇಲೆ ಯೇಸು ಸ್ವಾಮಿಯನ್ನು ಮಲಗಿಸಿ ಅವನಿಗೆ ತೋರಿಸಿಯೇ ಆತನ ಕೈಗಳಿಗೂ ಕಾಲುಗಳಿಗೂ ಮೊಳೆಯನ್ನು ಹೊಡೆಯಲಾಯಿತು. ನಂತರ ಆ ಶಿಲುಬೆಯನ್ನು ಎಳೆದು ನಿಲ್ಲಿಸುವಾಗ ಯೇಸು ಸ್ವಾಮಿಯ ದೇಹದಲ್ಲಿ ಉಂಟಾದಂಥ ನೋವನ್ನು ಹೇಳಲು ಅಸಾಧ್ಯವಾಗಿತ್ತು. ಹೀಗೆ ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ವೇದನೆಯಿಂದ ದೇಹದಲ್ಲಿ ರಕ್ತ ಸುರಿಯುತ್ತಿರುವಾಗ ಆ ಶಿಲುಬೆಯಲ್ಲಿ 7 ಮಾತುಗಳನ್ನು ಆಡಿದನು. ಆದರೆ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಹಾಡಿದ 7 ಮಾತುಗಳಲ್ಲಿ ಯಾವುದು ಮೊದಲು ಯಾವುದು ಎರಡನೆಯದು ಎಂಬುದಾಗಿ ನಾವು ಹೇಳಲು ಸಾಧ್ಯವಿಲ್ಲ. ಆದರೆ ಮನುಷ್ಯರು ಈ ಮಾತುಗಳನ್ನು ಕ್ರಮಬದ್ಧಗೊಳಿಸಿದ್ದಾರೆ. ಆದರೆ ಕ್ರಿಸ್ತನು ಹೇಳಿದ ಈ ಮಾತುಗಳನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ, ಮಾರ್ಕನು ಬರೆದ ಸುವಾರ್ತೆ ಪುಸ್ತಕ, ಲೂಕನು ಬರೆದ ಸುವಾರ್ತೆ ಪುಸ್ತಕ, ಯೋಹಾನನು ಬರೆದ ಸುವಾರ್ತೆ ಪುಸ್ತಕಗಳಲ್ಲಿ, ಎಂದರೆ ಈ 4 ಸುವಾರ್ತೆ ಪುಸ್ತಕಗಳಲ್ಲಿ ತಿಳಿಸಿರುವ ಮಾತುಗಳನ್ನು ಕ್ರೋಢೀಕರಿಸಿ 7 ಮಾತುಗಳನ್ನು ಕ್ರಮಬದ್ಧಗೊಳಿಸಲಾಗಿದೆ. ಈ 7 ಮಾತುಗಳನ್ನು ಕ್ರಿಸ್ತನು ತನ್ನ ಎಲ್ಲ ಮಾನಸಿಕ ದೈಹಿಕ ಹಿಂಸೆ, ನೋವು, ವೇದನೆಗಳ ಮಧ್ಯೆ ಮಾತನಾಡುವವನಾಗಿದ್ದಾನೆ. ಈ ರೀತಿಯಲ್ಲಿ ಕ್ರಿಸ್ತನಿಗೆ ಹಿಂಸೆಯನ್ನು ನೀಡಿ ಶಿಲುಬೆಗೆ ಹಾಕಿ ಅವನನ್ನು ಅಪಹಾಸ್ಯಪಡಿಸುವವರಾಗಿದ್ದಾರೆ. ಇದನ್ನೆಲ್ಲ ನೋಡಿದಂಥ ಕ್ರಿಸ್ತನು ತನ್ನ ಮಧ್ಯಸ್ಥಿಕೆ ಸೇವೆಯನ್ನು ಆರಂಭಿಸುವಂತೆ ಅವರಿಗಾಗಿ ತಂದೆಯ ಬಳಿಯಲ್ಲಿ ಬೇಡಿಕೊಳ್ಳುವವನಾಗಿದ್ದಾನೆ. ತಂದೆಯೇ, ಅವರನ್ನು ಕ್ಷಮಿಸು, ಯಾಕೆಂದರೆ ತಾವು ಏನು ಮಾಡುತ್ತೇವೆಂದು ಅವರು ಅರಿಯರು ಅಂದನು. ಲೂಕನು ಬರೆದ ಪುಸ್ತಕ 23ನೇ ಅಧ್ಯಾಯ 34ನೇ ವಚನ. ಅಂದು ಆದಾಮ ಹಾವಳು ಪಾಪ ಮಾಡಿದಾಗ ಅವರು ಮರಣ ಹೊಂದಲಿಲ್ಲ. ಯಾಕೆಂದರೆ ಆ ಮರಣವನ್ನು ಜಗತ್ತುತ್ಪತ್ತಿಗೂ ಮೊದಲೇ ಕುಯ್ಯಲ್ಪಟ್ಟ ಕುರಿಮರಿಯಾಗಿ ಕ್ರಿಸ್ತನು ಆ ಮರಣವನ್ನು ತೆಗೆದುಕೊಂಡನು. ಪಾಪದ ಸಂಬಳ ಮರಣ ಎನ್ನುವ 2ನೇ ಮರಣದಿಂದ ನಮ್ಮನ್ನು ರಕ್ಷಿಸಲು ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು ಎನ್ನುವುದಕ್ಕಾಗಿ ಅಂದು ಕ್ರಿಸ್ತನು ಶಿಲುಬೆಯಲ್ಲಿ ಪಾಪದಲ್ಲಿ ಜೀವಿಸುತ್ತಿದ್ದ ಜನರಿಗಾಗಿ, ದುಷ್ಟರಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವವನಾಗಿದ್ದಾನೆ. ಸತ್ಯವೇದ ತಿಳಿಸುತ್ತದೆ. ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೌದು, ಅಂದು ಶಿಲುಬೆಯಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಿದ ಯೇಸು ಸ್ವಾಮಿ ಇಂದು ಸಹ ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಮಾಡುವವರಾಗಿದ್ದಾರೆ. ಆದರೆ ಆತನ ತ್ಯಾಗ ಬಲಿದಾನವನ್ನು ಅರಿತುಕೊಂಡಂಥ ನಾವು, ಆತನ ಕೃಪೆಯನ್ನು ಅರಿತುಕೊಂಡಂಥ ನಾವು ಕ್ರಿಸ್ತನ ಬಳಿಗೆ ಬರುವುದಾದರೆ ಪಾಪದ ಸಂಬಳ ಮರಣದಿಂದ ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಪಾಪದ ಸಂಬಳ ಮರಣ ಎಂಬುದಾಗಿ ಅಷ್ಟಕ್ಕೆ ನಿಲ್ಲಿಸದೆ, ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವು ಎಂಬುದಾಗಿ ತಿಳಿಸುವವನಾಗಿದ್ದಾನೆ.
ದೇವರ ದಾನ ಎಂದರೆ ಕ್ರಿಸ್ತನ ಮುಖಾಂತರವಾಗಿ ಪಾಪಿಗಳಿಗೆ ನೀಡಿರುವ ಕೃಪೆ. ಈ ಕೃಪೆಯನ್ನು ಪಡೆದುಕೊಂಡ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮನ ತಿರುಗುವ ಪ್ರತಿಯೊಬ್ಬೊಬ್ಬರಿಗೂ ಸಹ ದೇವರು ನೀಡುವ ವಾಗ್ದಾನ ನಿತ್ಯ ಜೀವವಾಗಿದೆ. ಅಂದು ಸಿಲುಬೆಯಲ್ಲಿ ಕ್ರಿಸ್ತನ ಜೊತೆ ಇದ್ದ ಕಳ್ಳ ಕ್ರಿಸ್ತನ ಬಗ್ಗೆ ಎಲ್ಲವನ್ನ ಅರಿತುಕೊಂಡವನಾಗಿದ್ದನು. ಆದರೆ ಆಗಿನ ಕಾಲದ ಧರ್ಮಬೋಧಕರು ಕ್ರಿಸ್ತನನ್ನು ಹಿಂಬಾಲಿಸದಂತೆ ಅವನನ್ನು ಅಡ್ಡಿಪಡಿಸಿದರು. ಆದರೆ ಸಿಲುಬೆಯಲ್ಲಿ ಕ್ರಿಸ್ತನ ಬಗ್ಗೆ ಅರಿತುಕೊಂಡಂತಹ ಆ ಕಳ್ಳ ತನ್ನ ಪಾಪದ ಬಗ್ಗೆ ಅರಿಕೆ ಮಾಡುವವನಾಗಿದ್ದಾನೆ. ನಾವಂತೂ ನ್ಯಾಯವಾಗಿಯೇ ನಮ್ಮ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ತಪ್ಪಾದದ್ದೇನೂ ಮಾಡಲಿಲ್ಲ ಅಂದನು. ಇದಲ್ಲದೆ ಅವನು ಯೇಸುವಿಗೆ, ಕರ್ತನೇ, ನೀನು ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನಪು ಮಾಡಿಕೋ ಅಂದನು. ಲೂಕನು ಬರೆದ ಸುವಾರ್ತೆ ಪುಸ್ತಕ 23ನೇ ಅಧ್ಯಾಯ 41 ಮತ್ತು 42ನೇ ವಚನದಲ್ಲಿ ತಿಳಿಸುತ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅನೇಕರು ಎಂದರೆ ಆತನ ಸ್ವಂತ ಶಿಷ್ಯರು ಸಹ ಆತನ ದೈವತ್ವದ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸಿದರು. ಆದರೆ ಆ ಕಳ್ಳ ಕ್ರಿಸ್ತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನಾಗಿ ಈತನೇ ನಮ್ಮ ರಕ್ಷಕನು, ಬರಬೇಕಾದಂಥ ಮೇಸಾಯನು ಎಂದು ತಿಳಿದುಕೊಂಡವನಾಗಿ ಕರ್ತನೇ ಎಂಬುದಾಗಿ ಕ್ರಿಸ್ತನನ್ನು ಕರೆಯುವುದರ ಮೂಲಕವಾಗಿ, ಕರ್ತನೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನಪು ಮಾಡಿಕೋ ಎಂಬುದಾಗಿ ಕ್ರಿಸ್ತನಲ್ಲಿ ಕೇಳುವವನಾಗಿದ್ದಾನೆ. ಆವಾಗ ಅತ್ಯಂತ ಮನನೋವಿನಿಂದ ಕೂಡಿದ ಕ್ರಿಸ್ತನು ತನ್ನ ಒಂದು ಚಿಕ್ಕ ಧ್ವನಿಯಿಂದ ಅವನಿಗೆ, ಈ ದಿನವೇ ನೀನು ನನ್ನೊಂದಿಗೆ ಪರದೇಶಿಯಲ್ಲಿರುವಿ ಎಂದು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಅಂದನು. ಲೂಕನು ಬರೆದ ಪುಸ್ತಕ 23ನೇ ಅಧ್ಯಾಯ 43ನೇ ವಚನ. ಆದರೆ ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದಂಥ ಅಂಶವೇನೆಂದರೆ, ಪರಲೋಕವನ್ನೇ ಇಲ್ಲಿ ಕ್ರಿಸ್ತನು ಪರದೇಶಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಹೊರತು ಪರದೇಶಿ ಎಂಬುದು ಬೇರೆ ಸ್ಥಳವಲ್ಲ. ಮತ್ತು ಆ ಕಳ್ಳನು ಅದೇ ದಿನವೋ ಅಥವಾ ಅದೇ ಸಮಯದಲ್ಲಿಯೋ ಅವನು ಪರಲೋಕಕ್ಕೆ ಹೋಗಲಿಲ್ಲ. ಯಾಕೆಂದರೆ ವಾರದ ಮೊದಲನೇ ದಿನದ ಬೆಳಗಿನ ಜಾವದಲ್ಲಿಯೇ ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ ಬಂದ ಮರಿಯಳು, ಯೇಸು ಸ್ವಾಮಿಯನ್ನು ನೋಡಿದಂತಹ ಮರಿಯಳು ಯೇಸು ಸ್ವಾಮಿಯನ್ನು ಮುಟ್ಟಲು ಬರುವವಳಾಗಿದ್ದಾಳೆ. ಆದರೆ ಯೇಸು ಸ್ವಾಮಿ ಹೇಳುವವರಾಗಿದ್ದಾರೆ, ನನ್ನನ್ನು ಮುಟ್ಟಬೇಡ ಎಂಬುದಾಗಿ. ಯೇಸು ಆಕೆಗೆ, ನನ್ನನ್ನು ಮುಟ್ಟಬೇಡ, ಯಾಕೆಂದರೆ ನಾನು ಇನ್ನೂ ನನ್ನ ತಂದೆಯ ಬಳಿಗೆ ಏರಿ ಹೋಗಿಲ್ಲ. ಯೋಹಾನನು ಬರೆದ ಪುಸ್ತಕ 20ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಆದರೆ ಆ ದಿನ ಕ್ರಿಸ್ತನೇ ಪರಲೋಕಕ್ಕೆ ಏರಿ ಹೋಗಲಿಲ್ಲ. ಇನ್ನು ಕಳ್ಳನು ಹೇಗೆ ಹೋಗಲು ಸಾಧ್ಯ? ಆದರೆ ಕ್ರಿಸ್ತನು ಸಾಯುತ್ತಿರುವ ಕಳ್ಳನಿಗೆ ಭರವಸೆಯ ವಾಗ್ದಾನವನ್ನು ನೀಡುವವನಾಗಿದ್ದಾನೆ. ನೀನು ನನ್ನೊಂದಿಗೆ ಪರದೇಶಿಯಲ್ಲಿ ಇರುವಿ ಎಂದು ಹೇಳುವವನಾಗಿದ್ದಾನೆ. ಹೌದು, ಯಾರೆಲ್ಲ ಸತ್ಯವನ್ನು ಅರಿತುಕೊಂಡು ಸತ್ಯದಲ್ಲಿ ನಡೆಯುವವರಾಗಿದ್ದಾರೋ ಅವರಿಗೆಲ್ಲ ಕ್ರಿಸ್ತನು ಇದೇ ಭರವಸೆಯ ವಾಗ್ದಾನವನ್ನು ನೀಡುವವನಾಗಿದ್ದಾನೆ. ಹೀಗೆ ಶಿಲುಬೆಯ ಮೇಲೆ ಇದ್ದ ಕ್ರಿಸ್ತನು ಅವನ ಮುಂದೆ ಇದ್ದಂಥ ಜನಸಮೂಹವನ್ನು ನೋಡುವವನಾಗಿದ್ದಾನೆ. ಆ ಜನಸಮೂಹದ ಮಧ್ಯೆ ಅವನ ಗಮನ ಸೆಳೆದ ವ್ಯಕ್ತಿ ಯಾರೆಂದರೆ ಆತನ ತಾಯಿ ಮರಿಯಳು. ಕ್ರಿಸ್ತನ ಪ್ರೀತಿಯ ಶಿಷ್ಯನಾದ ಯೋಹಾನನ ಜೊತೆಯಲ್ಲಿ ತುಂಬ ದುಃಖಭರಿತಳಾಗಿ ನಿಂತುಕೊಂಡಿದ್ದ ಮರಿಯಳನ್ನು ನೋಡಿ ತನ್ನ ತಾಯಿಯು ಮತ್ತು ತಾನು ಪ್ರೀತಿಸಿದ ಶಿಷ್ಯನು ಹತ್ತಿರದಲ್ಲಿ ನಿಂತಿರುವುದನ್ನು ಯೇಸು ನೋಡಿ ತನ್ನ ತಾಯಿಗೆ, ಸ್ತ್ರೀಯೇ, ಇಗೋ ನಿನ್ನ ಮಗನು ಅಂದನು. ಆಮೇಲೆ ಆತನು ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿಯು ಅಂದನು. ಆ ಗಳಿಗೆಯಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಸ್ವಂತ ಮನೆಗೆ ಸೇರಿಸಿಕೊಂಡನು. ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 19ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಹೆಚ್ಚು ಕಡಿಮೆ 30 ವರ್ಷಗಳು ಮರಿಯಳ ಜೊತೆಯಲ್ಲಿ ಕ್ರಿಸ್ತನು ಇದ್ದನು. ತನ್ನ ತಾಯಿಯನ್ನು ನೋಡಿದಂಥ ಕ್ರಿಸ್ತನು ತನ್ನ ಮರಣದ ನಂತರ ವಿಧವೆಯಾಗಿದ್ದ ತನ್ನ ತಾಯಿ ಅನಾಥಳಾಗುತ್ತಾಳೆ ಎಂದು ತಿಳಿದು ತನ್ನ ತಾಯಿಯನ್ನು ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ ಒಪ್ಪಿಸಿಕೊಡುವವನಾಗಿದ್ದಾನೆ. ಇದರ ಮೂಲಕವಾಗಿ ಕ್ರಿಸ್ತನು ನಮಗೆ ತಿಳಿಯಪಡಿಸುವ ಸಂದೇಶವೇನೆಂದರೆ, ಕ್ರಿಸ್ತನನ್ನು ಹಿಂಬಾಲಿಸುವ ನಿಜವಾದ ಕ್ರೈಸ್ತರು ಸಹ ತಮ್ಮ ತಂದೆ ತಾಯಿಗಳನ್ನು ಹೇಗೆ ಗೌರವಿಸಿ ಅವರನ್ನು ಕಾಪಾಡಬೇಕು ಎನ್ನುವುದನ್ನು ಕ್ರಿಸ್ತನು ಎತ್ತಿ ತೋರಿಸಿಕೊಡುವವನಾಗಿದ್ದಾನೆ. ಕ್ರಿಸ್ತನು ಶಿಲುಬೆಯಲ್ಲಿ ಇರುವಾಗ ಇಡೀ ಪ್ರಪಂಚವೇ ಕತ್ತಲೆಯಿಂದ ಕೂಡಿತು. ಈ ಕತ್ತಲು ಕ್ರಿಸ್ತನು ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದ ಈ ಲೋಕದ ಪಾಪವನ್ನು ಸೂಚಿಸುವ ಸಂಕೇತವಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಶಿಷ್ಯರುಗಳು ಕೈಬಿಟ್ಟಂತಹ ಸಂದರ್ಭ, ದೇವದೂತರುಗಳು ಸಹ ಸಹಾಯ ಮಾಡಲಾಗದಂತಹ ಸಂದರ್ಭ, ತಂದೆಯೂ ಸಹ ಕೈಬಿಟ್ಟಂತಹ ಸಂದರ್ಭ, ಹೀಗೆ ಎಲ್ಲರೂ ಕೈಬಿಟ್ಟಂತಹ ಸಂದರ್ಭದಲ್ಲಿ
ಕ್ರಿಸ್ತನು ಹೀಗೆ ಹೇಳುವವನಾಗಿದ್ದಾನೆ. ಹೆಚ್ಚು ಕಡಿಮೆ 9ನೇ ತಾಸಿನಲ್ಲಿ ಯೇಸು ಏಲಿ ಏಲಿ ಲಾಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 27ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಆತನನ್ನು ಇಡೀ ಸೃಷ್ಟಿಯೇ ಕೈಬಿಟ್ಟಂತಹ ಅನುಭವ. ಮತ್ತೊಂದು ಕಡೆ ಕ್ರಿಸ್ತನ ಪ್ರೀತಿಯನ್ನು ಕೊನೆಯವರೆಗೂ ಅರಿತುಕೊಳ್ಳದ ಧರ್ಮ ಬೋಧಕರು, ಅಲ್ಲಿದ್ದಂಥ ಜನರು ಹೀಯಾಳಿಸುವಂತೆ ಆತನು ಎಲಿಯನನ್ನು ಕರೆಯುತ್ತಾನೆ. ಎಲಿಯನು ಬಂದು ಇವನನ್ನು ಕಾಪಾಡುವನೇ ನೋಡೋಣ ಎಂದು ಹೇಳುವವರಾಗಿದ್ದಾರೆ. ಹೀಗೆ ಕ್ರಿಸ್ತನ ದೇಹದ ಮಾಂಸಖಂಡಗಳು ಕಿತ್ತು ಬರುತ್ತಿತ್ತು. ಆಶೀರ್ವದಿಸಿದ ಕೈಗಳಿಗೆ ಮೊಳೆಗಳಿಂದ ಹೊಡೆಯಲಾಯಿತು. ಪ್ರೀತಿಯಿಂದ ಸೇವೆ ಮಾಡಿದ ಕಾಲುಗಳಿಗೆ ಮೊಳೆಗಳನ್ನು ಹೊಡೆಯಲಾಯಿತು. ಪರಲೋಕ ರಾಜನ ಶಿರಸ್ಸಿಗೆ ಮುಳ್ಳಿನ ಕಿರೀಟವನ್ನು ಹಾಕಲಾಯಿತು. ಆತನ ದೇಹದಿಂದ, ಕೈಗಳಿಂದ, ಕಾಲ್ಗಳಿಂದ, ತಲೆಯಿಂದ ರಕ್ತ ಸುರಿಯುತ್ತಿತ್ತು. ಮತ್ತೊಂದು ಕಡೆ ಎಲ್ಲರೂ ಕೈಬಿಟ್ಟಂತಹ, ಮಾನಸಿಕವಾಗಿ ದೈಹಿಕವಾಗಿ ಬಳಲಿ ಹೋದಂತಹ ಅನುಭವದಿಂದ ಯೇಸು ಸ್ವಾಮಿ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಗೂಡಾರ ಹಬ್ಬದ ಸಂದರ್ಭದಲ್ಲಿ ಇಸ್ರಾಯೇಲರು ಮಾಡುತ್ತಿದ್ದ ಆ ಹಬ್ಬ ಯಾರನ್ನು ಸೂಚಿಸುತ್ತದೆ ಎಂದು ತಿಳಿಸುವಂತೆ ಕ್ರಿಸ್ತನು ಯೋಹಾನನು ಬರೆದ ಪುಸ್ತಕ 7ನೇ ಅಧ್ಯಾಯ 37-38ನೇ ವಚನದಲ್ಲಿ ಹೀಗೆ ತಿಳಿಸುವವರಾಗಿದ್ದಾರೆ. ಹಬ್ಬದ ಆ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬರಲಿ, ಕುಡಿಯಲಿ. ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹವು ಹೇಳಿದ ಪ್ರಕಾರ ಅವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಯು ಹರಿಯುವವು ಎಂದು ಕೂಗಿ ಹೇಳಿದನು ಎಂಬುದಾಗಿ ತಿಳಿಸುತ್ತದೆ. ಅಂದು ಕ್ರಿಸ್ತನು ಕೂಗಿ ಹೇಳಿದಂತಹ ಆ ಕೂಗು ಇಂದಿಗೂ ಸಹ ಪಾಪಿಗಳು ಮನತಿರುಗುವಂತಹ ಕೂಗಾಗಿದೆ. ಆದುದರಿಂದ ಆತನ ನೀರಡಿಕೆಯನ್ನು ತೀರಿಸುವಂತೆ ನಾವು ಮನತಿರುಗಿ ಕ್ರಿಸ್ತನ ಬಳಿಗೆ ಬರೋಣ. ಸೈತಾನನು ಕ್ರಿಸ್ತನನ್ನು ಸಿಲುಬೆಗೆ ಹಾಕುವುದರ ಮೂಲಕವಾಗಿ ತಾನು ಜಯಿಸಿದೆ ಎಂದು ತಿಳಿದುಕೊಂಡನು. ಆದರೆ ಕ್ರಿಸ್ತನು ತಾನು ಈ ಲೋಕಕ್ಕೆ ಬಂದು ತಂದೆ ನೀಡಿದಂತಹ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿ ನಂತರ ತೀರಿತು ಎಂದು ಹೇಳಿದನು. ಕ್ರಿಸ್ತನು ಅಂದು ಕಲ್ವಾರಿ ಸಿಲುಬೆಯಲ್ಲಿ ತೀರಿತು ಅಥವಾ ಮುಗಿಯಿತು ಎಂದು ಹೇಳಿದನು. ಆದರೆ ಇದು ಮುಗಿಯಿತು ಅಥವಾ ತೀರಿತು ಎಂದು ಹೇಳಬೇಕಾದರೆ ಇದರ ಆರಂಭ ಯಾವಾಗ, ಯಾಕೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪರಲೋಕದಲ್ಲಿ ಸೈತಾನ ದೇವರಿಗೂ ಮತ್ತು ಆತನ ಆಜ್ಞೆಗಳಿಗೂ ವಿರುದ್ಧವಾಗಿ ದಂಗೆಯನ್ನು ಎಬ್ಬಿಸಿದನು. ದೇವರ ಆಜ್ಞೆಗಳು ಪ್ರೀತಿಯ ಆಜ್ಞೆಗಳಲ್ಲ, ಅದನ್ನು ಯಾರಿಂದಲೂ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ. ಹೀಗೆ ದೇವರ ಸರ್ಕಾರಕ್ಕೆ ವಿರುದ್ಧವಾಗಿ ದಂಗೆ ಎದ್ದು 3ರಲ್ಲಿ 1 ಭಾಗ ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ಹೀಗೆ ಕ್ರಿಸ್ತನಿಗೂ ಮತ್ತು ಸೈತಾನನಿಗೂ ನಡೆಯುವ ಈ ಮಹಾ ಹೋರಾಟದಲ್ಲಿ ಪರಲೋಕದ ದೇವದೂತರಿಗೂ ಮತ್ತು ಈ ಲೋಕದ ಜನರಿಗೂ ಒಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನು ಕೈಗೊಂಡು ಪಾಪ ಮಾಡದೆ ದೇವರ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಲು ಸಾಧ್ಯ ಎಂಬುದನ್ನು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತೋರಿಸಿಕೊಡುವುದರ ಮೂಲಕವಾಗಿ ಪರಲೋಕದ ದೇವದೂತರಲ್ಲಿದ್ದ ಸಂದೇಹವನ್ನು ಪರಿಹರಿಸಿದಲ್ಲದೆ ಸೈತಾನನ ನಿಜ ಗುಣವನ್ನು ಅವರಿಗೆ ತೋರಿಸಿಕೊಡುವುದರ ಮೂಲಕವಾಗಿ ಅಂದು ಕಲ್ವಾರಿ ಸಿಲುಬೆಯಲ್ಲಿ ತೀರಿತು ಎಂದು ಹೇಳಿದನು. ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳನ್ನಾಗಲಿ ಹಾಳು ಮಾಡುವುದಕ್ಕಾಗಿ ನಾನು ಬಂದೆನೆಂದು ನೆನೆಸಬೇಡಿರಿ. ಹಾಳು ಮಾಡುವುದಕ್ಕಾಗಿ ಅಲ್ಲ, ನೆರವೇರಿಸುವುದಕ್ಕಾಗಿ ಬಂದೆನು ಎಂಬುದಾಗಿ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 5ನೇ ಅಧ್ಯಾಯ 17ನೇ ವಚನದಲ್ಲಿ ತಿಳಿಸುವವರಾಗಿದ್ದಾರೆ. ಸೈತಾನ ಇಡೀ ಮಾನವ ಕುಲವನ್ನು ಪಾಪಕ್ಕೆ ಬೀಳಿಸಿ ಇಡೀ ಮಾನವ ಕುಲವನ್ನು ಪಾಪದಿಂದ ಬಲಹೀನ ಮಾಡಿದನು. ಆದರೆ ಕ್ರಿಸ್ತನು ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ನಡೆದು ಒಬ್ಬ ಮನುಷ್ಯನು ಪಾಪವಿಲ್ಲದೆ ಜೀವಿಸಲು ಈ ಲೋಕದಲ್ಲಿ ಸಾಧ್ಯ ಎಂಬುದನ್ನು ತೋರಿಸುವುದರ ಮೂಲಕವಾಗಿ ಇಡೀ ಲೋಕದ ಮಾನವನ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ತಾನು ತನ್ನನ್ನು ಬಲಿಯಾಗಿ ಅರ್ಪಿಸಿಕೊಂಡನು. ನನ್ನಂತೆ ನೀವು ನಡೆಯಿರಿ ಎಂದು ತಿಳಿಸುವುದರ ಮೂಲಕವಾಗಿ ತೀರಿತು ಎಂದು ಹೇಳಿದನು. ಆದರೆ ಈ ಮಹಾ ಹೋರಾಟದಲ್ಲಿ ನಾವು ಇಂದು ಸಾಕ್ಷಿಗಳಾಗಿದ್ದೇವೆ. ಎಂದರೆ ಕ್ರಿಸ್ತನು ಹೇಗೆ ನಡೆದನು ಹಾಗೆ ಆತನ ಮಕ್ಕಳು ನಡೆದು ಆತನ ಆಜ್ಞೆಗಳನ್ನು ಪರಿಪೂರ್ಣವಾಗಿ ನೆರವೇರಿಸಿದ ನಂತರ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 17ನೇ ವಚನ 7ನೇ ಉಪದ್ರವದಲ್ಲಿ ಮುಗಿಯಿತು ಎಂಬುದಾಗಿ ಹೇಳುವವನಾಗಿದ್ದಾನೆ. ಯೋಹಾನನು ಬರೆದ ಪುಸ್ತಕ 17ನೇ ಅಧ್ಯಾಯ 4ನೇ ವಚನದಲ್ಲಿ ನಾನು ನಿನ್ನನ್ನು ಭೂಮಿಯ ಮೇಲೆ ಮಹಿಮೆಪಡಿಸಿದ್ದೇನೆ,
ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಮುಗಿಸಿದ್ದೇನೆ ಎಂಬುದಾಗಿ ತಿಳಿಸುತ್ತದೆ. ಹೇಗೆ ಕ್ರಿಸ್ತನು ಈ ಲೋಕದಲ್ಲಿ ತಂದೆ ಕೊಟ್ಟ ಕೆಲಸವನ್ನು ಮುಗಿಸಿ ಆತನನ್ನು ಮಹಿಮೆಪಡಿಸಿದನೋ ಅದೇ ರೀತಿಯಾಗಿ ಈ ಕೊನೆ ಕಾಲದಲ್ಲಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಆತನನ್ನು ಮಹಿಮೆಪಡಿಸುವಂತೆ ನಮ್ಮನ್ನು ಕರೆಯುವವನಾಗಿದ್ದಾನೆ. ಹೀಗೆ ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲವನ್ನ ಪರಿಪೂರ್ಣವಾಗಿ ಮುಗಿಸಿ, ತಂದೆಯೇ, ನಾನು ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಕೂಗಿ ಹೇಳಿದನು. ಹೀಗೆ ಹೇಳಿದ ಮೇಲೆ ಆತನು ಪ್ರಾಣ ಬಿಟ್ಟನು. ಕ್ರಿಸ್ತನು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂದರೆ ಅದು ನಮ್ಮ ಮೇಲಿರುವ ಪ್ರೀತಿಗಾಗಿ. ಆದುದರಿಂದ ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನು ನಡೆದಂತೆ ನಾವು ನಡೆಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.